ಅಮ್ಮ ಮರಿಯೇ ಅಮ್ಮ ಮರಿಯೇ ನಮೋ ನಮೋ ತಾಯೇ ನಮ್ಮ ಹರಿಹರ ಮಾತೆ. ದೇವ ಮಂದಿರದಿ ನಾವೆಂದು ಸೇರೋಣ, ಪ್ರಭುವಿನ ಸ್ತುತಿಯನ್ನು ಹಾಡಿ ನಮಿಸೋಣ. ದೇವ ಮಂದಿರದಿ ನಾವೆಂದು ಸೇರೋಣ, ಪ್ರಭುವಿನ ಸ್ತುತಿಯನ್ನು ಹಾಡಿ ನಮಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ತಾಯಿ ಮರಿಯಮ್ಮನವರು ದರ್ಶನ ನೀಡಿದ ಈ ಪವಿತ್ರ ಪುಣ್ಯಸ್ಥಳ ದರ್ಶನ ದೇಗುಲದಲ್ಲಿ ನಾವು ಈ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಇರಬೇಕಾದರೆ, ಈ ಬಲಿಪೂಜೆಯ ಖರ್ಚಿಗಾಗಿಯೂ ಹಾಗೂ ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ಉದಾರ ಮನಸ್ಸಿನ ಸಹಾಯವನ್ನು ನೀಡುತ್ತಾ ಇರುವಂತಹ ಸರ್ವರನ್ನು ಸ್ಮರಿಸಿಕೊಂಡು ಅವರಿಗಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ಈ ಬಲಿಪೂಜೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಪರಮತ್ರಿತ್ವರ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಕಥೋಲಿಕ ಕ್ರೈಸ್ತರಾಗಿರುವಂತಹ ನಾವು ಪ್ರತಿದಿನದ ಪ್ರಾರ್ಥನೆಯನ್ನು, ಯಾವಾಗ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಆರಂಭ ಮಾಡುವಂತಹ ವಿಷಯ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಎಂದು. ಇಂದು ಪಿತ, ಸುತ, ಪವಿತ್ರಾತ್ಮರ ಒಳಗೊಂಡ ತ್ರಯೇಕ ದೇವರ ಆಚರಣೆಯನ್ನು, ಮಹೋತ್ಸವವನ್ನು ನಾವು ಮಾಡುತ್ತಾ ಇರಬೇಕಾದರೆ, ಈ ಒಂದು ಬಲಿಪೂಜೆಯನ್ನು ಅರ್ಪಿಸುವಂತಹ ಈ ಸ್ಥಳದ ಬಗ್ಗೆ ನಾನೊಂದೆರಡು ಮಾತನ್ನು ನಿಮಗೆ ತಿಳಿಯಪಡಿಸಬೇಕು. ಯೇಸುವಿನ ತಾಯಿ ಮರಿಯಮ್ಮನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನ ದರ್ಶನವನ್ನು ನೀಡುವುದಕ್ಕೆ ಆರಿಸಿಕೊಂಡಂತಹ ಪವಿತ್ರ ಭೂಮಿ ಹರಿಹರದ ಈ ಸ್ಥಳ. ಇಲ್ಲಿ ಭಕ್ತ ಬ್ರಾಹ್ಮಣನ ಸಮಾಧಿ ಇದೆ. ಅದೇ ರೀತಿಯಲ್ಲಿ ಆತನ ಮನೆ ಕೂಡ ಇದಾಗಿತ್ತು. ಆದರೆ ಈ ದಿನ ಈ ಭವ್ಯ ಆಲಯ ದರ್ಶನ ದೇಗುಲವೆಂದು ನಾಮಾಂಕಿತವಾಗಿ ಈ ಸ್ಥಳದಲ್ಲಿ ನಿಂತಿದೆ. ಇದು ಒಂದು ವಿಶೇಷವಾದ ಆಚರಣೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ
ಕೋವಿಡ್-19 ಈ ಕಾಯಿಲೆ ಇಡೀ ವಿಶ್ವವನ್ನು ತನ್ನ ಕಬಂದ ಬಾಹುವಿನಲ್ಲಿ ಹಿಡಿದಿಟ್ಟುಕೊಂಡು ಜನರಿಗೆ ಸಂಕಷ್ಟ, ನೋವು, ತೊಂದರೆ, ಅನಾರೋಗ್ಯವನ್ನು ಕೊಟ್ಟಿರಬೇಕಾದರೆ ಭರವಸೆಯ ಕಿರಣವಾಗಿ ಹರಿಹರದ ಆರೋಗ್ಯ ಮಾತೆ ಈ ಸ್ಥಳದಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ನಮಗೆ ಅವಶ್ಯವಾದಂತಹ ವರದಾನವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ಆಕೆಯ ಬಿನ್ನಹದ ಸಹಾಯದಿಂದ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭುದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಯೇಸು ಕ್ರಿಸ್ತರಿಗೆ ಏಕೈಕ ಪುತ್ರರೇ, ಪ್ರಭುದೇವರೇ,
ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸತ್ಯದ ದಿವ್ಯವಾಣಿಯನ್ನು, ಪಾವನತೆಯ ಪವಿತ್ರಾತ್ಮರನ್ನು ಇಹಲೋಕಕ್ಕೆ ಕಳುಹಿಸಿ ಪರಮತ್ರಿತ್ವದ ಅಮೋಘ ರಹಸ್ಯವನ್ನು ಮಾನವ ಕುಲಕ್ಕೆ ಅರುಹಿದಿರಿ. ನೈಜ ವಿಶ್ವಾಸವನ್ನು ನಿವೇದಿಸುವ ನಾವು ನಿತ್ಯತ್ರಿತ್ವದ ಮಹಿಮೆಯನ್ನು ಒಪ್ಪುಕೊಳ್ಳುವಂತೆಯೂ ವೈಭವದಲ್ಲಿ ಪ್ರಬಲವಾದ ನಿಮ್ಮ ಐಕ್ಯತೆಯನ್ನು ಆರಾಧಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ವಾಚನ. ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಪಡಿಸಿದರು. ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ನಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ
ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತವಾದ ನಿಮ್ಮ ನಾಮ ಸ್ತುತ್ಯಾರ್ಹವಾದದ್ದು, ಪರಮ ಪೂಜ್ಯವಾದದ್ದು, ಎಂದಿಗೂ ಘನತರವಾದದ್ದು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು. ನೀವು ಸ್ತುತ್ಯರು, ಎಂದೆಂದಿಗೂ ಮಹಿಮಾನ್ವಿತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಲು ಪ್ರಯತ್ನಿಸಿರಿ. ನನ್ನ ಬುದ್ಧಿಮಾತುಗಳಿಗೆ ಕಿವಿಗೊಡಿ. ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಮುತ್ತಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವರ ಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯ 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 ಅಲ್ಲೆಲೂಯ. ನಮೋ ಮರಿಯಾ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ನಮೋ ಮರಿಯಾ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಪ್ರಭು ನಿಮ್ಮೊಡನೆ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ನಿಕೋದೆಮನಿಗೆ ಇಂತೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಯೇಸುವಿನ ತಾಯಿ ಮರಿಯಮ್ಮನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನ ದರ್ಶನವನ್ನು ನೀಡುವುದಕ್ಕಾಗಿ ಆರಿಸಿಕೊಂಡಂತಹ ಈ ಪವಿತ್ರ ಪುಣ್ಯ ಭೂಮಿಯಿಂದ ಪ್ರಬೋಧನೆಯನ್ನು ನೀಡ್ತಾ ಇರಬೇಕಾದರೆ, ಇವತ್ತು ತಾಯಿ ಧರ್ಮಸಭೆ ಪರಮತ್ರಿತ್ವರ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮಗೆಲ್ಲರಿಗೂ ಈ ವ್ಯಕ್ತಿಗಳ ಪರಿಚಯವಿದೆ. ನಾವು ಧರ್ಮೋಪದೇಶ ತರಗತಿಗಳನ್ನು ಕಲಿಯುತ್ತಿರಬೇಕಾದರೆ, ತರಗತಿಗೆ ಹೋಗ್ತಾ ಇರಬೇಕಾದರೆ, ಆ ಧರ್ಮೋಪದೇಶ ತರಗತಿಯಲ್ಲಿ ಪಾಠವನ್ನು ಹೇಳಿಕೊಳ್ಳುವಂತಹ ಧರ್ಮಭಗಿನಿ, ಧರ್ಮಗುರು ಅಥವಾ ಶಿಕ್ಷಕ ಶಿಕ್ಷಕಿಯರು ಕೇಳುವ ಮೊದಲ ಪ್ರಶ್ನೆ, ನಾವು ಎಷ್ಟು ದೇವರಲ್ಲಿ ನಂಬಿಕೆಯನ್ನು ಇರಿಸಿಕೊಂಡಿದ್ದೇವೆ ಅಂತ ಹೇಳಿ. ಕೂಡಲೇ ನಮ್ಮ ಬಾಯಿಯಿಂದ ಬರುವಂತಹ ಉತ್ತರ, ಒಬ್ಬರೇ ಒಬ್ಬರು ದೇವರಲ್ಲಿ ನಾವು ನಂಬಿಕೆಯನ್ನು ಇರಿಸಿದ್ದೇವೆ. ಹಾಗಾದರೆ ಈ ಮೂವರು ಯಾರು? ಪಿತಾ ದೇವರೇ, ತಂದೆ ದೇವರೇ? ಹೌದು. ಸುತ ದೇವರೇ, ಅವರ ಪುತ್ರ ಪ್ರಭು ಯೇಸು ಕ್ರಿಸ್ತರು ದೇವರೇ ಎಂದು ಕೇಳಿದರೆ ಹೌದು ಎನ್ನುತ್ತೇವೆ. ಪವಿತ್ರಾತ್ಮರು ಕೂಡ ದೇವರೇ, ಪರಮತ್ರಿತ್ವದ ಮೂರನೆಯ ವ್ಯಕ್ತಿ ಎಂದು ಕೇಳಿದಾಗ ಹೌದು ಎನ್ನುವ ಉತ್ತರವನ್ನು ನೀಡುತ್ತೇವೆ. ಮೂರು ವ್ಯಕ್ತಿಗಳು ಒಂದೇ ಶಕ್ತಿಯಾಗಿ ಜೀವಿಸುತ್ತಾ ಇರುವುದೇ ಪರಮತ್ರಿತ್ವ. ತಮಗೆ ಇರುವಂತಹ ಜವಾಬ್ದಾರಿಯನ್ನು ಸುಸೂತ್ರವಾಗಿ ಮಾಡಿ ಮುಗಿಸಿ ಐಕ್ಯತೆಯನ್ನು ಸಾಧಿಸುವಂತಹ ಇವರುಗಳ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ವಿಸ್ತೃತವಾಗಿ ಆಲಿಸುತ್ತೇವೆ ಹಾಗೂ ತಿಳಿದುಕೊಳ್ಳುತ್ತೇವೆ. ಇವತ್ತಿನ ವಾಚನಗಳಲ್ಲಿ ಯಾವ ರೀತಿಯಲ್ಲಿ ಮೋಶೆ ದೇವರ ಬಳಿಯಲ್ಲಿ ಹೋಗಿ ತಾನು ಮಾಡಬೇಕಾದಂತಹ ಕಾರ್ಯ ಹಾಗೂ ಜನರ ರಕ್ಷಣೆಗಾಗಿ ಆತ ದೇವರ ಬಳಿಯಲ್ಲಿ ವ್ಯವಹಾರವನ್ನು ಮಾಡ್ತಾನೆ, ಕೇಳ್ತಾನೆ. ಹೀಗೆ ಮಾನವರಿಗೆ ರಕ್ಷಣೆಯನ್ನು ದೊರೆಯುವಂತಹ ಒಂದು ಮುಖ್ಯವಾದಂತಹ ಹಂತಕ್ಕಾಗಿ ಆತ ಪರಿತಪಿಸಿ ದೇವರ ಬಳಿಯಲ್ಲಿ ವಿನಂತಿಸಿಕೊಳ್ತಾನೆ. ಯಾವ ರೀತಿಯಲ್ಲಿ ಅಬ್ರಹಾಮ ಆದಿಕಾಂಡದಲ್ಲಿ ಕೇಳಿಕೊಂಡೋ ಅದೇ ರೀತಿಯಲ್ಲಿ. ಅದಾದ ನಂತರ ನಾವು ನೋಡ್ತೇವೆ, ಇವತ್ತಿನ ಎರಡನೆಯ ವಾಚನದಲ್ಲಿ ಕಂಡುಬರುವಂತಹ ಆ ಸುಂದರವಾದ ಮಾತು, ಸಂತ ಪೌಲರು ಕೊರಿಂಥ್ಯರಿಗೆ ಬರೆದಂತಹ ಎರಡನೆಯ ಪತ್ರ 13ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಮಾತು ಕಾಣಿಸಿಕೊಳ್ತದೆ. ಅದನ್ನು ನಾವು ಪ್ರತಿ ಬಲಿಪೂಜೆಯ ಆರಂಭದಲ್ಲಿ ಹೇಳ್ತೇವೆ. ಸಾಮಾನ್ಯವಾಗಿ ಕೆಲವೊಂದು ಕಡೆ ಬಲಿಪೂಜೆಯ ಆರಂಭದಲ್ಲಿ ಜನರನ್ನು ಉದ್ದೇಶಿಸಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ನಿಮಗೆ ಶುಭ ಮುಂಜಾನೆ ಎಂದು ಹೇಳುವ ಪ್ರತೀತಿ ಇದೆ. ಯಾವುದೇ ಕಾರ್ಯಕ್ರಮ ಆರಂಭವಾಗಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುವಾಗ ನಾವು ಆ ವ್ಯಕ್ತಿಗೆ ಶುಭವನ್ನು ಈ ರೀತಿಯಲ್ಲಿ ಕೋರ್ತೇವೆ. ಆದರೆ ಕಥೋಲಿಕ ಧರ್ಮಸಭೆ ನಮಗೆ ಸುಂದರವಾದಂತಹ ವಂದನೆಯನ್ನು ಸಮರ್ಪಿಸುವ, ಶುಭಾಶಯಗಳನ್ನು ಕೋರುವ ವಿಧಾನವನ್ನು ಹೇಳಿಕೊಟ್ಟಿದೆ. ಅದನ್ನೇ ಸಂತ ಪೌಲರು ಭಾಳ ಸುಂದರವಾಗಿ ಹೇಳ್ತಾರೆ. ನಾವು ಬಲಿಪೂಜೆಯ ಆರಂಭದಲ್ಲಿ ಅದನ್ನು ಇರಿಸಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಎಂದು ನುಡಿಯುತ್ತೇವೆ. ಅದಕ್ಕೆ ನಿಮ್ಮೊಡನೆಯೂ ಇರಲಿ ಎಂದು ಜನರು ಉತ್ತರವನ್ನು ನೀಡುತ್ತಾರೆ. ನಿಮ್ಮ ಆತ್ಮದೊಡನೆ ಇರಲಿ ಎನ್ನುವಂತಹ ಹೊಸ ಇದನ್ನು
ಈಗ ಕಥೋಲಿಕ ಧರ್ಮಸಭೆಯ ಪೂಜಾವಿಧಿ ಗ್ರಂಥದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮತ್ರಿತ್ವ ಇಡೀ ಕ್ರೈಸ್ತ ವಿಶ್ವಾಸಕ್ಕೆ ಆಧಾರವಾಗಿದೆ. ಒಬ್ಬರೇ ದೇವರಾಗಿ ಮೂವರು ವ್ಯಕ್ತಿಗಳಾಗಿ ಜೀವಿಸುವ ಹಾಗೂ ಚಲಿಸುವ, ಒಟ್ಟೊಟ್ಟಿಗೆ ತಮಗೆ ವಹಿಸಿರುವ ಕೆಲಸ ಕಾರ್ಯಗಳನ್ನು ಮಾಡಿ ಇರುವಂತಹ ಪಿತಾ, ಸುತ ಮತ್ತು ಪವಿತ್ರಾತ್ಮರಿಗೆ ಗೌರವವನ್ನು, ವಂದನೆಯನ್ನು, ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಪವಿತ್ರ ಆಲಯದಲ್ಲಿ ನಾವು ಬಲಿಪೂಜೆಯನ್ನು ಅರ್ಪಿಸ್ತಾ ಇರಬೇಕಾದರೆ ಯೇಸುವಿನ ತಾಯಿ ಮರಿಯಮ್ಮನವರು ಹರಿಹರದ ಆರೋಗ್ಯ ಮಾತೆಯಾಗಿ ಒಬ್ಬ ಭಕ್ತ ಬ್ರಾಹ್ಮಣನಿಗೆ ಕಾಣಿಸಿಕೊಂಡಂಥ ಇದೇ ಸ್ಥಳದಲ್ಲಿ ನಾವು ಆಕೆಯ ಜೀವನವನ್ನು ಆರಿಸಿಕೊಂಡರೆ ಅಲ್ಲಿ ಕಾಣಸಿಗುವುದು. ದೇವದೂತರು ಸಂತ ಲೂಕರ ಶುಭ ಸಂದೇಶದ ಆರಂಭದಲ್ಲಿ ನಾವು ನೋಡ್ತೇವೆ. ದೇವದೂತರು ಕನ್ಯಾ ಮರಿಯಮ್ಮನವರ ಬಳಿಗೆ ಬಂದು ಆಕೆಗೆ ಶುಭಾಶಯವನ್ನು ಕೋರುತ್ತಾ, ದೇವಪುತ್ರನು ನಿನ್ನಲ್ಲಿ ಜನಿಸುವರು, ಪವಿತ್ರಾತ್ಮರ ಶಕ್ತಿಯಿಂದ ಈ ಕೆಲಸವಾಗುತ್ತದೆ ಎಂದಾಗ ಆ ತಾಯಿ ದೇವರ ಪ್ರೇರಣೆಯಿಂದಲೇ ಈ ಉತ್ತರವನ್ನು ಕೊಡುತ್ತಾರೆ. ಈಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಾವು ಕೂಡ ನಮ್ಮ ಜೀವನದಲ್ಲಿ ಪಿತಾ, ಸುತ ಮತ್ತು ಪವಿತ್ರಾತ್ಮರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇರಬೇಕಾದರೆ ಆ ದೇವರ ತಾಯಿಯಾಗಿರುವ ಮರಿಯಮ್ಮನವರ ಬಿನ್ನಹಕ್ಕೆ ನಮ್ಮನ್ನು ಸಮರ್ಪಿಸಿಕೊಡೋಣ. ಆ ತಾಯಿಯ ಅನುಗ್ರಹದ ಸಹಾಯದಿಂದ, ಬಿನ್ನಹದ ಸಹಾಯದಿಂದ ವಿಶೇಷವಾಗಿ ಹರಿಹರದಲ್ಲಿ ಆರೋಗ್ಯ ಮಾತೆಯಾಗಿ, ಜೀವಿಸುವ ತಾಯಿಯಾಗಿ, ಜೀವಂತ ಮಾತೆಯಾಗಿ ಆಕೆ ನಮಗಾಗಿ ಭಿನ್ನಯಿಸ್ತಾರೆ. ನಾನು ಹಿಂದೆ ಹೇಳಿದಂಥ ಅದೇ ಮಾತನ್ನು ಸ್ಮರಿಸಿಕೊಳ್ಳಲು ಬಯಸ್ತೇನೆ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನದಲ್ಲಿ ಕಾಣಸಿಗುವ ಮಾತು. ಪ್ರೇಷಿತರೆಲ್ಲರೂ ಭಯಭ್ರಾಂತರಾಗಿ ಕೋಣೆಯಲ್ಲಿ ಅಡಗಿಕೊಂಡಿರುವಾಗ ಅವರನ್ನು ಹುರಿದುಂಬಿಸಿ ಅವರ ಜೊತೆಗೆ ಸೇರಿ ಪ್ರಾರ್ಥಿಸಿದ ಮೇರಿ ಮಾತೆ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬರಲು ಕಾರಣಕರ್ತರಾಗುತ್ತಾರೆ. ಆಕೆಯ ಬಿನ್ನಹದಿಂದ ಈ ಪವಿತ್ರ ಕಾರ್ಯ ನಡೆದಿದೆ ಅಂತ ಹೇಳಿ ನಾವು ಭಾವಿಸಬೇಕು, ಅದರಂತೆ ಜೀವಿಸಲು ಕಲಿತುಕೊಳ್ಳಬೇಕು. ಆ ತಾಯಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಕೆಯ ಬಿನ್ನಹದ ಸಹಾಯದಿಂದ ತ್ರಯೇಕ ದೇವರು ನಮ್ಮನ್ನು ಆಶೀರ್ವದಿಸುವಂತೆ ಆಗಲಿ. ಪಿತ ದೇವರನ್ನು ನಾವು ಸನ್ಮಾನಿಸೋಣ, ಸುತ ದೇವರನ್ನು ಸನ್ಮಾನಿಸೋಣ, ಪವಿತ್ರಾತ್ಮರನ್ನು ಸನ್ಮಾನಿಸೋಣ. ತ್ರಯೇಕ ದೇವರಿಗೆ ಎಂದೆಂದಿಗೂ ಆರಾಧನಾ, ನಮನ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ಈಗ ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದರ್ಶನ ದೇಗುಲದಲ್ಲಿ ಹರಿಹರದ ಆರೋಗ್ಯ ಮಾತೆಯ ಬಿನ್ನಹಕ್ಕೆ ನಮ್ಮನ್ನು ಸಮರ್ಪಿಸಿ ಈಗ ನಮ್ಮ ಕೋರಿಕೆಗಳನ್ನು ತ್ರಯೇಕ ದೇವರ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ಅಧ್ಯಕ್ಷರೆಲ್ಲರಿಗಾಗಿಯೂ, ಗುರುಗಳಿಗಾಗಿಯೂ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ಶಾಂತಿಯ ಸಂದೇಶದಿಂದ ಪ್ರೇರಿತರಾಗಿ ಶಾಂತಿಯ ಜೀವನವನ್ನೇ ನಡೆಸುತ್ತಾ ಶಾಂತಿಯ ದೂತರಾಗಲು ಇತರರನ್ನು ಪ್ರೇರೇಪಿಸುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅಶಾಂತಿ,
ಸಮಾಧಾನವಿಲ್ಲದ ಬದುಕಿನಿಂದ ನೊಂದು ಬೆಂದಿರುವ ಜನತೆಗಾಗಿ ಪ್ರಾರ್ಥಿಸುತ್ತೇವೆ. ರಾಜಕೀಯ ಧುರೀಣರು, ನೊಂದು ಬೆಂದವರ, ಅಶಾಂತಿಯಿಂದ ಬಳಲಿದವರ ಕಷ್ಟ ಸಂಕಟಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಶಾಂತಿ ಸೌಹಾರ್ದತೆಯ ಬಾಳಿಗೆ ನಾಂದಿಯಾಗುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದಲ್ಲಿರುವ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ. ಕುಟುಂಬದ ಸದಸ್ಯರು ಪರಸ್ಪರ ಅರಿತುಕೊಂಡು ಶಾಂತಿ ಸಮಾಧಾನದ ಸೌಭಾಗ್ಯ ತಮ್ಮದಾಗಿಸಿಕೊಳ್ಳುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕೊರೋನಾ ವಿಶ್ವವನ್ನೇ ಕಂಗಡಿಸುವಾಗ ಅನಾರೋಗ್ಯದಿಂದ ಚಿಂತೆಯಿಂದ ನೊಂದಿರುವ ಕುಟುಂಬದ ಸದಸ್ಯರಿಗಾಗಿಯೂ ಪ್ರಾರ್ಥಿಸುತ್ತೇವೆ. ನೋವಿನಲ್ಲಿ, ಕಷ್ಟ ಸಂಕಟಗಳಲ್ಲಿ ನೀವು ಜೊತೆಗಿರುವಿರಿ ಎಂಬ ಸತ್ಯವನ್ನರಿತು ಸ್ವಾಂತನವನ್ನು, ಶಕ್ತಿಯನ್ನು ನಿಮ್ಮಿಂದ ಇವರು ಪಡೆಯುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯ ದಿವ್ಯ ಸನ್ನಿಧಾನದಲ್ಲಿ ನಾವಿದ್ದೇವೆ. ಈ ಪವಿತ್ರ ಪುಣ್ಯ ಭೂಮಿಯಲ್ಲಿ ದರ್ಶನವನ್ನು ನೀಡಿದಂಥ ಆ ತಾಯಿ ತನ್ನ ಭಿನ್ನಹದ ಸಹಾಯದಿಂದ ನಮ್ಮ ಪ್ರಾರ್ಥನೆಯನ್ನು ತ್ರಯೇಕ ದೇವರ ಚರಣಕ್ಕೆ ತೆಗೆದುಕೊಂಡು ಹೋಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಒಂದು ಪುಣ್ಯಕ್ಷೇತ್ರ ಬಸಲಿಕದ ಅಭಿವೃದ್ಧಿಗಾಗಿ ತಮ್ಮ ಉದಾರ ಮನಸ್ಸಿನ ಸಹಾಯವನ್ನು ನೀಡುತ್ತಾ ಇರುವಂಥ ಎಲ್ಲರಿಗಾಗಿಯೂ, ಈ ಒಂದು ಹರಿಹರ ಧರ್ಮ ಕೇಂದ್ರದಲ್ಲಿ ಜೀವಿಸ್ತಾ ಇರುವಂಥ ಎಲ್ಲ ಕುಟುಂಬಗಳಿಗಾಗಿಯೂ ಪ್ರಾರ್ಥಿಸೋಣ. ಇಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥವರು, ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ಪ್ರತಿಯೊಬ್ಬರೂ ಕೂಡ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ಬೇಡಿಕೊಳ್ಳೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಜೀವದ ಆರಾಧನೆ ಅಂಕಿತ ನಿನಗೆ. ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಜೀವದ ಆರಾಧನೆ ಅಂಕಿತ ನಿನಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ನಮ್ಮ ಪ್ರಭುದೇವರೇ, ನಿಮ್ಮ ನಾಮ ನಿವೇದನೆಯ ನಿಮಿತ್ತ ನಮ್ಮ ಸೇವೆ ಈ ಬಲಿಯನ್ನು ಪಾವನಗೊಳಿಸಿರಿ. ಇದರಿಂದ ನಮ್ಮನ್ನೇ ನಿಮಗೆ ಅನಂತ ಕಾಣಿಕೆಯನ್ನಾಗಿ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು
ಕಣ್ಣುಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರು, ನಾವು ಎಂದೆಂದೂ ಎಲ್ಲೆಲ್ಲ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿದ್ದರೂ ಒಂದೇ ವ್ಯಕ್ತಿಯಾಗಿರದೆ ಒಂದೇ ಸತ್ವದಲ್ಲಿ ತ್ರಿತ್ವವಾಗಿ ಒಬ್ಬರೇ ದೇವರು ಒಬ್ಬರೇ ಪ್ರಭುವಾಗಿದ್ದೀರಿ. ನೀವೇ ನಮಗೆ ಪ್ರಕಟಪಡಿಸಿರುವ ಪ್ರಕಾರ ನಿಮ್ಮ ಮಹಿಮೆಯನ್ನು ಕುರಿತು ನಾವು ಏನನ್ನು ವಿಶ್ವಾಸಿಸುತ್ತೇವೋ ಅದನ್ನೇ ನಿಮ್ಮ ಪುತ್ರರನ್ನು ಹಾಗೂ ಪವಿತ್ರಾತ್ಮರನ್ನು ಕುರಿತು ಯಾವುದೇ ವ್ಯತ್ಯಾಸವಿಲ್ಲದೆ ವಿಶ್ವಾಸಿಸುತ್ತೇವೆ. ನಿಮ್ಮ ನೈಜ ಹಾಗೂ ನಿತ್ಯ ದೈವತ್ವವನ್ನು ನಿವೇದಿಸುತ್ತಾ ಪ್ರತಿ ವ್ಯಕ್ತಿಯ ಅದ್ವಿತೀಯತೆಯನ್ನು, ಸತ್ವದಲ್ಲಿ ಏಕತೆಯನ್ನು, ಮಹತ್ವದಲ್ಲಿ ಸಮಾನತೆಯನ್ನು ಆರಾಧಿಸುತ್ತೇವೆ. ಇದನ್ನೇ ದೂತರು, ಶ್ರೇಷ್ಠ ದೂತರು, ಕೆರೂಬಿಂ ಮತ್ತು ಸೆರಾಫಿಂ ದೂತರು ಎಡೆಬಿಡದೆ ದಿನನಿತ್ಯವೂ ಏಕಕಂಠದಿಂದ ಹೊಗಳಿ ಘೋಷಿಸುತ್ತಾರೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಕೋವಿಡ್-19 ಈ ಕಾಯಿಲೆ ವಿಶ್ವದಾದ್ಯಂತ ಹರಡಿರಬೇಕಾದರೆ ನಮ್ಮ ಮನೆಗಳಲ್ಲಿಯೇ ಇದ್ದು ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸುವಂತೆ ವಿಶ್ವಗುರುಗಳು ನಮ್ಮನ್ನು ಕೇಳಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಆಗಮಿಸ್ತಾ ಇದ್ದಾರೆ ಅಂತ ಎನ್ನುವ ನಂಬಿಕೆಯಿಂದ ನಾವೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಪರಮಪ್ರಸಾದವನ್ನು ಸ್ವೀಕರಿಸಿದ್ದೇವೆ ಎನ್ನುವ ಭಾವನೆಯಿಂದ ನಮ್ಮ ಹೃದಯದಲ್ಲಿ ನೆಲೆಸಲಿರುವ ಪ್ರಭು ಯೇಸು ಕ್ರಿಸ್ತರಿಗೆ ವಂದನೆಯನ್ನು ಸಮರ್ಪಿಸೋಣ. ನಮ್ಮ ಹೃದಯದಲ್ಲಿ ನೆಲೆಸುವ ರಾಜಾದಿರಾಜನಿಗೆ ನಾವು ಆರಾಧನೆಯನ್ನು ಮಾಡೋಣ. ಪರಮತ್ರಿತ್ವದ ಎರಡನೆಯ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರು ಈಗ ನಮ್ಮ ಹೃದಯದಲ್ಲಿ ನೆಲೆಸ್ತಾ ಇದ್ದಾರೆ. ತೇಲಾಡಿ ಅವನ ಕರುಣೆಯ ಹೊಳೆಯಲ್ಲಿ, ಅವನ ಪ್ರೀತಿಯ ಅಲೆಯಲ್ಲಿ, ಅವನ ಶಾಂತಿಯ ಸೆಲೆಯಲ್ಲಿ ತೇಲಾಡಿ ಜಾಡಿ ತೇಲಾಡಿ ಅವನ ಕರುಣೆಯ ಹೊಳೆಯಲ್ಲಿ, ಅವನ ಪ್ರೀತಿಯ ಅಲೆಯಲ್ಲಿ, ಅವನ ಶಾಂತಿಯ ಸೆಲೆಯಲ್ಲಿ ತೇಲಾಡಿ ಜಾಡಿ. ನಲಿವಿನ ಮುಗ್ಧ ನಗುವಿನ ಶುಭ್ರ ಸೊಬಗಿನ ತೇನ ಸವಿಯುತ ನಿತ್ಯ ನಲಿವಿನ ಮುಗ್ಧ ನಗುವಿನ ಶುಭ್ರ ಸೊಬಗಿನ ಜೇನ ಸವಿಯುತ ತೇಲಾಡಿ ಅವನ ಕರುಣೆಯ ಹೊಳೆಯಲ್ಲಿ, ಅವನ ಪ್ರೀತಿಯ ಅಲೆಯಲ್ಲಿ, ಅವನ ಶಾಂತಿಯ ತೆರೆಯಲ್ಲಿ ತೇಲಾಡಿ ಜಾಡಿ. ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರೇ, ಈ ಸಂಸ್ಕಾರದ ಸ್ವೀಕಾರವು ಹಾಗೂ ಅನಂತ ಪರಮತ್ರಿತ್ವದ ಮತ್ತು ಅದರ ಅಖಂಡ ಏಕತ್ವದ ನಿವೇದನೆಯು ನಮ್ಮ ಶರೀರಾತ್ಮಗಳಿಗೆ ಆರೋಗ್ಯವನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದರ್ಶನ ದೇಗುಲ ಯೇಸುವಿನ ತಾಯಿ ಮರಿಯಮ್ಮನವರು ಹರಿಹರದ ಆರೋಗ್ಯ ಮಾತೆಯಾಗಿ ಕಾಣಿಸಿಕೊಂಡಂಥ ಈ ಪುಣ್ಯ ತಾಣದಲ್ಲಿ ಈ ಬಲಿಪೂಜೆಯನ್ನು ಸಮರ್ಪಿಸಲು ತಮ್ಮ ಸಮಯ, ಸಹಕಾರ, ಸಹಾಯವನ್ನು ನೀಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ತಾಯಿಯ ಅನುಗ್ರಹವನ್ನು, ತ್ರಯೇಕ ದೇವರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಇದೇ ಜೂನ್ 8ನೇ ತಾರೀಕಿನಿಂದ ಸೋಮವಾರದಿಂದ ದೇವಾಲಯದಲ್ಲಿ ನಾವು ಬಂದು ಪ್ರಾರ್ಥಿಸಲು ಅವಕಾಶವನ್ನು ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ. ಅದರ ನಿಯಮಗಳನ್ನು ನಿಮಗೆ ವಿಸ್ತೃತವಾಗಿ ತಿಳಿಯಪಡಿಸಲಾಗುತ್ತದೆ. ಆದರೂ ಕೂಡ
ಅವಶ್ಯವಿದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಬಂದು ಉಳಿದ ಸಮಯದಲ್ಲಿ ಮನೆಯಲ್ಲಿಯೇ ಇರಲು ನಾವು ಕಲಿತುಕೊಳ್ಳೋಣ. ಈ ರೋಗವನ್ನು ಹೊಡೆದೋಡಿಸೋಣ. ಈ ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಡುತ್ತಾ ಇರಬೇಕಾದರೆ ಅದಕ್ಕೆ ನಾವು ಒಂದು ಇತಿಶ್ರೀಯನ್ನು ಹಾಡಬೇಕಾಗಿದೆ. ಆ ದೇವರ ಅನುಗ್ರಹ ಹಾಗೂ ಹರಿಹರದ ಆರೋಗ್ಯ ಮಾತೆಯ ಭಿನ್ನಹದ ಸಹಾಯದಿಂದ ಈ ರೋಗಕ್ಕೆ ತುತ್ತಾಗಿರುವಂತಹ ವ್ಯಕ್ತಿಗಳಿಗೆ ಬಿಡುಗಡೆ ದೊರೆಯುವಂತೆ ಆಗಲಿ. ಹಾಗೂ ಇಡೀ ವಿಶ್ವ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ರೋಗಕ್ಕೆ ತುತ್ತಾಗಿರುವಂಥವರು, ಅದಕ್ಕಿಂತಲೂ ಹೆಚ್ಚಾಗಿ ಇದರಿಂದ ಆರ್ಥಿಕ ಹಿಂಜರಿತವನ್ನು ಹೊಂದಿರುವಂಥವರು, ನೋವು ಕಷ್ಟದಲ್ಲಿ ಇರುವಂಥವರಿಗೆ ಆ ದಯಾಮಯ ದೇವರು ಸಾಂತ್ವನವನ್ನು ನೀಡುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಬೇಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಮೂಲಸ್ಥಾನ ಎಂದು ಕರೆಯಲ್ಪಡುವಂತಹ ಇದಕ್ಕೆ ಈಗ ನಾವು ದರ್ಶನ ದೇಗುಲ ಅಂತ ಹೆಸರಿಟ್ಟಿದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಇಟ್ ಈಸ್ ಆ್ಯನ್ ಅಪೆರಿಷನ್ ಚಾಪಲ್. ಈ ಒಂದು ಸ್ಥಳದಲ್ಲಿಯೇ ಆ ಭಕ್ತ ಬ್ರಾಹ್ಮಣನ ಮನೆ ಇತ್ತು. ಈ ಸ್ಥಳದಲ್ಲಿ ಇವತ್ತು ಭವ್ಯ ದೇವಾಲಯ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣಕರ್ತರು, ಉದಾರ ಮನಸ್ಸಿನ ಸಹಾಯವನ್ನು ನೀಡಿರುವಂಥವರು, ಆ ಸಾಲವನ್ನು ತೀರಿಸಲು ನಿಮ್ಮ ಉದಾರ ಮನಸ್ಸಿನ ಸಹಾಯವನ್ನು ನೀಡುತ್ತಾ ಇರುವಂಥವರು ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ, ಹರಿಹರದ ಆರೋಗ್ಯ ಮಾತೆಯ ವಿಶೇಷ ಭಕ್ತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.